ಮಂಗಳೂರು ನಗರದ ಹೊರವಲಯದ ಗುರುಪುರ ಜಂಕ್ಷನ್ ಬಳಿ ನಿನ್ನೆ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಮೃತಪಟ್ಟ ಘಟನೆಯನ್ನು ಖಂಡಿಸಿ ಇಂದು ಸ್ಥಳೀಯ ಜನರು ಕೈಕಂಬ ಜಂಕ್ಷನ್ನಲ್ಲಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪುಳಲಿ ಕರಿಯಂಗಳ ನಿವಾಸಿ ಸಂತೋಷ್ ಕುಮಾರ್ ಅವರು ನಿನ್ನೆ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕೈಕಂಬ ಜಂಕ್ಷನ್ನಲ್ಲಿ ಸಂಚಾರಕ್ಕೆ ತಡೆ ಉಂಟಾಗಿದ್ದರಿಂದ ಕೆಲ ಹೊತ್ತು ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಮಳೆ ಸುರಿತಾ ಇದ್ರೂ ಅದರ ನಡುವೆಯೂ ಜನರು ಅಧಿಕ ಸಂಖ್ಯೆಯಲ್ಲಿ ಸೇರಿ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಬಜ್ಪೆ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳೀಯರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಸ್ಗಳನ್ನು ಸ್ಥಳದಿಂದ ತೆರಳಲು ಬಿಡದಂತಹ ಹಿನ್ನೆಲೆಯಲ್ಲಿ ಮೂಡುಬಿದ್ರೆ, ಮಂಗಳೂರು, ಬಜ್ಪೆ, ಪುಳಲಿ, ಬಿಸಿ ರೋಡ್ ಮೊದಲಾದವರಿಗೆ ತೆರಳುವಂತಹ ಪ್ರಯಾಣಿಕರು ಬಹಳಷ್ಟು ಹೊತ್ತು ಬಸ್ಗಳಲ್ಲಿಯೇ ಬಾಕಿಯಾಗುವಂತಾಯಿತು. ಘಟನಾ ಸ್ಥಳಕ್ಕೆ ಆಗಮಿಸಿದ ಬಂಟ್ವಾಳ ಕ್ಷೇತ್ರ ಶಾಸಕ ರಾಜೇಶ್ ನಾಯ್ಕ್ ಮತ್ತು ಭರತ್ ಶೆಟ್ಟಿ ಅವರು ಪ್ರತಿಭಟನಾಕಾರರನ್ನು ಸಮಾಧಾನ ಪಡಿಸಿದರು. ಪ್ರತಿಭಟನೆಯನ್ನು ವಾಪಸ್ ಪಡೆದುಕೊಳ್ಳುವಂತೆ ಸೂಚಿಸಿದರು. ಅಲ್ಲದೆ ಸ್ಥಳದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳಲ್ಲಿ ಬಸ್ಗಳ ಧಾವಂತದ ಓಡಾಟಕ್ಕೆ ಬ್ರೇಕ್ ಹಾಕುವಂತೆ ಎಚ್ಚರಿಸಿದರು. தனி வரணும் டீசில ஆட்டி எல்லாம் பத்தண்டாமு டீசில ஆட்டி ಒಳ್ಳೆ ಮಕ್ಕ ಮಕ್ಕಳೇನು ಅಕ್ಲದೆ ಅಕ್ಲು ಬರುವೆ ಅಕ್ಲು ಬರ ಬತ್ತು ಭರವಸೆ ಬರ್ಬೇಕು. ಈ ಭಾಗದ ಕೈಕಂಬ ಪರಿಸರದ ಒಂದು ಜನರು ಆಕ್ರೋಶರಾಗಿದ್ದಾರೆ. ಯಾಕೆಂದ್ರೆ ನಿನ್ನೆ ನಡೆದಂತ ಒಂದು ಘಟನೆ, ಹಲವಾರು ಘಟನೆಗಳು ಈ ಭಾಗದಲ್ಲಿ ನಡೀತಾ ಇದೆ. ಯಾಕೆಂದ್ರೆ ಈಗ ಹೈವೇ ಕೆಲಸ ಆಗ್ತದೆ, ನ್ಯಾರೋ ರೋಡ್ಗಳು, ಅದರಿಂದ ಈ ಭಾಗದಲ್ಲಿ ಬಹಳಷ್ಟು ಪ್ರೈವೇಟ್ ಬಸ್ಗಳು ಓಡೋದು. ಪ್ರೈವೇಟ್ ಬಸ್ಗಳಲ್ಲಿ ಕೊಡುವ ಟೈಮಿಂಗ್ಸ್ ಕೂಡ ಬಹಳಷ್ಟು ಶಾರ್ಟ್ ಇದೆ. ಈ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಡ್ರೈವರ್ಗಳು ಕೂಡ ಅನಿಸಿಕೆ. ಮತ್ತೊಂದು ಕೆಲವು ಜನ ಭಾಳ ರ್ಯಾಶಲ್ಲಿ ಗಾಡಿಗಳು ತಗೊಂಡು ಹೋಗ್ತಾರೆ ಎಂಬ ಆಪಾದನೆ ಕೂಡ ಇದೆ. ಅದರಿಂದ ನಾನು ಈಗ ಇವತ್ತು KDB ಮೀಟಿಂಗ್ ಇದೆ, ಅಲ್ಲಿ DC ಅವರನ್ನು ಭೇಟಿಯಾಗಿ ನಾವೆಲ್ಲ MLAಗಳು ಭೇಟಿಯಾಗಿ ಕೆಲವೊಂದು ಡಿಮಾಂಡ್ಗಳನ್ನು ಈ ಭಾಗದ ಜನರಿಗೆ ನಾವು ಇಡಲಿಕ್ಕೆ ತೀರ್ಕೊಂಡ ಇವಾಗ ಕೂಡ ಸಂತಾಪ. ನಾನು ನಿನ್ನೆಲ್ಲ ಹೋಗಿದ್ದೆ, ಅದು ಇನ್ಸಿಡೆಂಟ್ ಆದ ಕೂಡ ನಾನು ಹಾಸ್ಪಿಟಲ್ ಹೋಗಿದ್ದೆ. ಭಾಳ ಒಂದು ಬಡ ಕುಟುಂಬ ಪಾಪ. ಅದರಿಂದ ನಾನು ಬ್ಯಾಂಕ್ನವ್ರ ಹತ್ರ ಕೂಡ ಮಾತಾಡಿದ್ದೇನೆ, ಏನಾದರೂ ಅವರ ಮನೆಯವರಿಗೆ ಕೆಲಸ ಕೊಡಿಸಲಿಕ್ಕೆ ಸಾಧ್ಯನಾ ಎಂಬುದನ್ನು ಬಗ್ಗೆ ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನಾನು ಅಧ್ಯಕ್ಷರು ಮತ್ತು ಮಾತಾಡ್ತೇನೆ. ಮನೆಯವರಿಗೆ ಏನಾದರೂ ಒಂದು ಕೆಲಸ ಕೊಡುವಂಥ ಅವಕಾಶ ಆಗ್ತದ ಅಂತ ನೋಡ್ತಾ ಇದ್ದೇನೆ. ಅದು ಅವಕಾಶ ಇದ್ದರೆ ಖಂಡಿತ, ಅದು 1% ಅವಕಾಶ ಇದ್ದರೆ ನಾವು ಅದನ್ನು ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಖಂಡಿತವಾಗ್ಲೂ ಒಂದು ಹೋರಾಟ ಮಾಡಿದ್ದೀರಾ, ಖಂಡಿತವಾಗೂ ನನಗೂ ಇದೆ ಈ ರೋಡೇ ಸ್ವಲ್ಪ ಡೇಂಜರಸ್ ರೋಡ್ ಅಂತ ನಮ್ಮ ತಲೆಯಲ್ಲೇ ಇದೆ. ಅದಕ್ಕೆ ಏನು ಮಾಡಲಿಕ್ಕೆ, ಪರಿಹಾರ ಮಾಡಲಿಕ್ಕೆ ಸಾಧ್ಯನಾ? ಅಲ್ಲಿ ಹೈವೇ ಕಂಪ್ಲೀಟ್ ಆದ ಮೇಲೆ ದೇವರದಿಂದ ಒನ್ ವೇ ಆಗ್ತದೆ, ಮತ್ತೆ ನಮಗೆ ತೊಂದರೆ ಇರೋದಿಲ್ಲ, ದೊಡ್ಡ ರೋಡ್ ಆಗ್ತದೆ. ಅಲ್ಲಿ ತನಕ ಏನು ಮಾಡಲಿಕ್ಕೆ ಸಾಧ್ಯ ನಾನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹತ್ರ ಮಾತಾಡಿ ನಾವೆಲ್ಲ MLAಗಳು ಸೇರಿ ಮಾತಾಡ್ತೇವೆ. ಭರತ್ ಶೆಟ್ಟರು ಬರ್ಬೋದು, ಈಗ ಬರ್ತೀನಿ ಅಂತ ಹೇಳಿದ್ರು, ಈಗ ಸಿಕ್ಕಿದ್ರು ನನಗೆ. ಖಂಡಿತವಾಗ್ಲೂ ನಾವು ಮಾತಾಡ್ತೀವಿ. ಸರ್, ಸ್ಪೀಡ್ ಲಿಮಿಟ್ ಹೇಗೆ ಸರ್? ಈಗ ಎಕ್ಸ್ಪ್ರೆಸ್ ಲಿಮಿಟ್ ಅನ್ನು ನಾವು ಕಂಟ್ರೋಲ್ ಮಾಡಬೇಕು. ಅದು ನಾನು ಪೊಲೀಸ್ನವ್ರ ಹತ್ರ ಮಾತಾಡ್ತೇನೆ. ಯಾಕೆಂದ್ರೆ ಕಮಿಷನರೇಟ್, ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಪೊಲೀಸ್ಗಳನ್ನ ಅಲ್ಲಿ ಹಾಕ್ಬೇಕು. ಯಾವುದೇ ದಾಕ್ಷಿಣ್ಯಕ್ಕೆ ನೀವು ಒಳಗಾಗಬಾರ್ದು, ಯಾರದೇ ಇರಲಿ. ಅದೇ ನನ್ನ ಗಾಡಿ ನನ್ನ ಕಾರ್ ಮಾಡ್ತು ಹೋದ್ರೆ ನೀವು ನಿಲ್ಲಿಸಿ ವಾರ್ನ್ ಮಾಡಬೇಕು. ಇಂಥದ್ದು ಮಾಡಿದರೆ ಮಾತ್ರ ಆಗ್ತದೆ. ಯಾವುದೇ ದಾಕ್ಷಿಣ್ಯ ಬೇಡ. ಫಾಸ್ಟ್ ಹೋದ್ರೆ ಕರ್ಕಶ ಹಾರ್ನ್, ಫಾಸ್ಟ್ ಇಂಥದ ಬಗ್ಗೆ ನೀವು ಮಾಡಲೇಬೇಕು. ಮತ್ತೆ ಅಲ್ಲಿ ಹಂಪ್ಸ್ ಬಗ್ಗೆ ಸ್ವಲ್ಪ ಟೆಕ್ನಿಕಲ್ ಹೈವೇ ಹತ್ರ ಈ ಮಂಗಳೂರು ಮೂಡುಬಿದ್ರೆ ಹೈವೇ ಏನಿದೆ, ಇಲ್ಲಿ ತುಂಬ ಸಮಯಗಳಿಂದ ಸರ್ವಿಸ್ ಬಸ್ಗಳ ಒಂದು ಸ್ಪೀಡಿಂಗ್ನಿಂದಾಗಿ ಹಲವಾರು ಜೀವಗಳನ್ನು ಕಳೆದುಕೊಂಡಂಥ ಪರಿಸ್ಥಿತಿ ಹಲವಾರು ವರ್ಷಗಳಿಂದ ಇದಾಗುವುದನ್ನು ಸಹ ನಾವು ನೋಡ್ತಾನೆ ಬಂದಿದ್ದೇವೆ. ಎಲ್ಲೋ ಒಂದು ಕಡೆ ಎಲ್ಲ ಕಡೆಯಿಂದ ಸಹ ಈಗ ಸರ್ವಿಸ್ ಬಸ್ಸಿನ ಚಾಲಕರ ಹತ್ರ ಮಾತಾಡಿದ್ರು ಸಹ ಅವರ ಟೈಮಿಂಗ್ನ ಸಮಸ್ಯೆ ಇದೆ. ಇಷ್ಟು ಗಂಟೆ ಒಳಗೆ ನಮ್ಮಲ್ಲಿ ಮುಟ್ಟಬೇಕು ಅನ್ನುವಂಥ ಒಂದು ನಮ್ಮ ಪರ್ಮಿಟಲ್ಲಿ ಹಾಕಿ ಕೊಟ್ಟಿರ್ತಾರೆ. ಅದರಿಂದಾಗಿ ನಾವು ಆ ಸಮಯದೊಳಗೆ ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡುವಾಗ ಈ ರೀತಿಯ ಅವುಗಳಾಗುವಂಥ ಸಂಭವಗಳು ಜಾಸ್ತಿ ಇದೆ ಅನ್ನುವಂಥ ಮಾತನ್ನು ಸಹ ಕೆಲವು ಬಸ್ನ ಸಂಬಂಧಪಟ್ಟವರು ಹೇಳಿರ್ತಾರೆ. ಅದೇ ರೀತಿಯಿಂದ ಈ ಜೀವಹಾನಿ ಆಗುವುದನ್ನು ತಪ್ಪಿಸಲೇಬೇಕಾದಂಥ ಒಂದು ವಿಷಯ. ಮತ್ತು ಈಗ ಎಲ್ಲ ಕಡೆ ರಿಪೇರಿ ಸಹ ಆಗ್ತಾ ಇದೆ, ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಂಥ ಸಮಯದಲ್ಲಿ ಆ ಟೈಮಿಂಗನ್ನು ಮೇಂಟೈನ್ ಮಾಡಲಿಕ್ಕೆ ಖಂಡಿತ ಬಸ್ನವರಿಗೆ ಕಷ್ಟ ಆಗ್ತದೆ. ಟೈಮಿಂಗನ್ನು ವಿಷಯದಲ್ಲಿ ನಾಳೆ ನಾವು ಮೀಟಿಂಗ್ಗಳನ್ನು ಕರೆದಿದ್ದೇವೆ. ರಾಜೇಶ್ ನಾಯ್ಕ ಸಹ ಮಾತಾಡಿದ್ದಾರೆ.
ಈವಾಗಲೇ ನಾವು ಪೊಲೀಸ್ ಅಧಿಕಾರಿಗಳು, RTO ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು, ಬಸ್ಸಿನ ಮಾಲಕರು, ಸರ್ವಿಸ್ ಬಸ್ಸಿನ ಮಾಲಕರ ಸಂಘದ ಯಾರು ವ್ಯಕ್ತಿಗಳಿದ್ದಾರೆ ಅವರನ್ನು ಕರೆದು ನಾವು ನಾಳೆ ಕೂತು ಮಾತುಕತೆ ಮಾಡಿ ಇದಕ್ಕೆ ಪರ್ಮನೆಂಟ್ ಆಗಿ ನಾವು ಸೊಲ್ಯೂಷನ್ನ ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ನಾವು ಈ ರೀತಿಯ ಸ್ಪೀಡಿಂಗಲ್ಲಿ ಹೋಗಲಿಕ್ಕೆ ನಾವು ಅವ್ರ ಪರ್ಮಿಟ್ನಲ್ಲಿ ಚೇಂಜಸ್ ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಮಾಡಲೇಬೇಕು ಸರ್ಕಾರ. ಇಲ್ಲದಿದ್ದರೆ ಈ ರೀತಿಯಾಗಿ ಸ್ಪೀಡಿಂಗ್ ಆದರೆ ನಮಗೆಲ್ಲರಿಗೂ ಸಮಸ್ಯೆ ಆಗ್ತದೆ. ಈಗ 2ನೇ ಬಾರಿ ಈ ಪ್ರತಿಭಟನೆ ಇದೇ ರಸ್ತೆಯಲ್ಲಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಲಾಜಿಕಲ್ ಎಂಡ್ ಏನಿದೆ ಅದನ್ನು ನಾವು ಸರ್ಕಾರದಿಂದ ಮಾಡಿಯೇ ಕೊಡಬೇಕನ್ನುವಂಥ ಒಂದು ಹಂತಕ್ಕೆ ನಾವು ಅದನ್ನು ನಾಳೆ ತೆಗೆದುಕೊಂಡು ಹೋಗ್ತಿದ್ದೇವೆ. ಇಲ್ಲದಿದ್ದರೆ ಮತ್ತೊಂದು ಆಕ್ಸಿಡೆಂಟ್ ಆಗ್ತದೆ, ಮತ್ತೊಂದು ಸರಿ ಪ್ರತಿಭಟನೆ ಮಾಡೋದು ಇದೇ ಆಗ್ತಾನೆ ಇರ್ತದೆ. ಇದು ಪ್ರತಿಭಟನೆ ಮಾಡುವಂಥಕ್ಕಿಂತ ಜಾಸ್ತಿಯಾಗಿ ಇದು ಒಂದೇ ಸಾರಿ ಇದನ್ನು ಸರಿ ಮಾಡಿ ಕೊಡಬೇಕು ಅನ್ನುವಂಥ ಒಂದು ಯೋಚನೆಯೊಂದಿಗೆ ನಾಳೆ ಮೀಟಿಂಗನ್ನು ನಡೆಸ್ತೇವೆ. ಮೀಟಿಂಗ್ ನಂತರ ನಾವು ಪತ್ರಿಕೆಯವರಿಗೆ ಇರ್ಬೋದು, ಮಿತ್ರರಿಗಿರ್ಬೋದು, ಏನೋ ಅದರಿಂದ ಔಟ್ಕಮ್ ಏನಿದೆ ಅದ್ರ ಬಗ್ಗೆ ಸಹ ಮಾತಾಡಲಿಕ್ಕಿದ್ದೇವೆ. ಮತ್ತು ಯಾರು ಈಗ ಜೀವನ ಕಳ್ಕೊಂಡಿದ್ದಾರೆ ಅದ್ರ ಕುಟುಂಬದವರಿಗೆ ಅವರಿಗೆ ಏನು ಪರಿಹಾರವನ್ನು ನಾವು ಯೋಚನೆ ಮಾಡ್ಬೋದು ಅದ್ರ ಬಗ್ಗೆ ಸಹ ಮಾತುಕತೆಯನ್ನು ಒತ್ತೆ ಮಾಡಲಿಕ್ಕಿದ್ದೇವೆ ನಾವು.